ಮೋವಿನ್ ಫಿಲ್ಮ್ಸ್ ಲಾಂಛನದಲ್ಲಿ ಮೋಹನ್ ಭಟ್ಕಳ್, ವಿನಾಯಕ್ ತೀರ್ಥಹಳ್ಳಿ ನಿರ್ಮಾಣದಲ್ಲಿ ಮಣಿ ಎಜೆ ಕಾರ್ತಿಕೇಯನ್ ನಿರ್ದೇಶನದಲ್ಲಿ ತಯಾರಾದ ಗೌಜಿಗಮ್ಮತ್ ತುಳು ಸಿನಿಮಾ ಏಪ್ರಿಲ್ 14ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಮಂಗಳೂರಿನ ರೂಪವಾಣಿ, ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿಪೋಲಿಸ್, ಉಡುಪಿಯಲ್ಲಿ ಕಲ್ಪನಾ, ಮಣಿಪಾಲದಲ್ಲಿ ಭಾರತ್ ಸಿನಿಮಾ, ಐನಾಕ್ಸ್, ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾ, ಸುರತ್ಕಲ್ನಲ್ಲಿ ನಟರಾಜ್, ಸಿನಿ ಗ್ಯಾಲಕ್ಸಿ, ಪುತ್ತೂರಿನಲ್ಲಿ ಅರುಣಾ, ಭಾರತ್ ಸಿನಿಮಾ, ಮೂಡಬಿದ್ರಿಯಲ್ಲಿ ಅಮರಶ್ರೀ, ಕಾರ್ಕಳದಲ್ಲಿ ರಾಧಿಕಾ ಮೊದಲಾದ ಕಡೆಗಳಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಂದು ತುಳು ರಂಗಭೂಮಿಯ ಹಿರಿಯ ನಟ ತೆಲಿಗಿತ ಬೊಳ್ಳಿ ದೇವದಾಸ್ ಕಾಪಿಕಾಡ್ ಮಾಹಿತಿ ನೀಡಿದರು. ಈ ತಂಡ ನವೀನ್ ಪಡಿ ಮಾತೆಲ್ಲ ಸೇರಿದ ಈ ಸಿನಿಮಾ ಬಾರಿ ಮುತುವರ್ಜಿ ಒಂಜಿ ಸಂದೀಪ್ ನಮಿತ್ ಅಂಚಿನ ಮೋಹನ್ ನಮಿತ್ ಒಂಜಿ ಪ್ರೀತಿ ಮಾತೆಲ್ಲ ಟೈಮ್ಗೆ ಬರ್ತದೆ ಶೂಟ್ ಬಾರಿ ಅದು ನಿಗದಿತ ಟೈಮಲ್ಲಿ ಶೂಟಿಂಗ್ ಮುಗಿತದೆ. ಅದಕ್ಕೆ ತಕ್ಕ ಪ್ರೋತ್ಸಾಹ ನಿರ್ದೇಶಕರು ಕೊಡ್ತೇವೆ. ಮಾತಾ ಸಿನಿಮಾ ಬರ್ಲಿಕ್ಕಲ್ಲಿ ನಿಖಲ ಪ್ರೋತ್ಸಾಹ ಆಶೀರ್ವಾದ ಈ ಹೊಸ ಹುಡುಗಾಗ ಅಂಚಿನ ನಿಖಲ ಕಾರ್ತಿಕೇಯನ್ ಮಣಿ ಕಾರ್ತಿಕೇಯ ನಿರ್ದೇಶಕ ಅಂಚಿನ ಪೂರಾ ನಿಟ್ಟು ಬೆಂತಿನ ಪೂರಾ ಕಲಾವಿದರು ಹೀರೋಯಿನಿ ಉಡುಪಿದ आज भेटत कितने भेटी आज भेटलो बारी यान फर्स्ट टाइम पयली पण बारी लवल विकेट एक्ट मदल मस्त एक्सपीरियंस इतलेक एक्ट मदल स्वाति ಪ್ರತಿಯೊಂದು ಕಲಾವಿದೆಲ್ಲ ಮಾತೆಲ್ಲ ಅಕಲಕಲ ನೆಕ್ಸ್ಟ್ ಚೋಟು ಅವಾರ್ಡ್ ನವೀನ್ ಪಡೀಲ್ ಅವಾರ್ಡ್ ಐದು ಪಕ್ಕ ನಮ್ಮ ಬೈಲೂರು ಪ್ರಸನ್ನ ಅವಾರ್ಡ್ ಮಾತೆಲ್ಲ ಬಾರಿ ಅಕಲಕಲ ಪಾತ್ರಕ್ಕೂ ಸರಿಯಾದ ಒಂಜಿ ನ್ಯಾಯ ಕೊಡ್ತೇವೆ. ಸಿನಿಮಾ ತೂತುಜಿ ಕಂಪ್ಲೀಟ್ ತೂತುಜಿ ಡಬ್ಬಿಂಗ್ ಅನ್ನೋ ತೂತೆ ತಿಳಿಪಾವಡು ಐದು ಒಟ್ಟಿಗೂ ಒಂಜಿ ಗಂಭೀರమైన ಒಂದು ಸಬ್ಜೆಕ್ಟನ್ನು ಆಮೇಲೆ ನಮಗೆ ಒಂಜಿ ಸಬ್ಜೆಕ್ಟನ್ನು ಕೊಡ್ತೇವೆ. ಬಹುಶಃ ಕುಟುಂಬ ಸಮೇತರಾದ ಕೂಪಿನ ಈ ಸಿನಿಮಾ ಮಾತೆಲ್ಲ ಬರ್ಕೊಳಕ ನಿಖಿಲ್ ಮಾಡ್ಬೋದು ನಿಖಿಲ್ ಆಶೀರ್ವಾದ ನಿಖಿಲ್ ಪ್ರೋತ್ಸಾಹ ತುಳು ಸಿನಿಮಾ. ಇನ್ನು ತುಳುನಾಡ ಮಾಣಿಕ್ಯ ನಟ ಅರವಿಂದ್ ಬೋಳಾರ್ ಅವರು ಮಾತನಾಡಿ, ಸುಂದರ ಕೌಟುಂಬಿಕ ಹಾಸ್ಯವನ್ನಾಧರಿತ ಕಥಾ ಹಂದರವಿರುವ ಚಿತ್ರ ಗೌಜಿಗಮ್ಮತ್. ಒಂದು ಸಂಸಾರದಲ್ಲಿ ವಿವಿಧ ರೀತಿಯ ಮನಸ್ಥಿತಿಗಳಿರ್ತದೆ. ನಾನು ಹೇಳಿದ್ದೇ ಸರಿ, ತಾನು ಮಾಡಿದ್ದೇ ಸರಿ ಎಂಬ ಸ್ಪರ್ಧಾತ್ಮಕ ವ್ಯಕ್ತಿತ್ವಗಳಿರ್ತದೆ. ಅದು ಸಮಾಜಕ್ಕೆ ಕೆಲವೊಮ್ಮೆ ಹಾಸ್ಯವಾಗಿ ಕಾಣುತ್ತದೆ, ಕೆಲವೊಮ್ಮೆ ಗಂಭೀರವಾಗಿ ಕಾಣುತ್ತದೆ ಎಂಬುದನ್ನು ಹಾಸ್ಯ ಮಿಶ್ರಿತವಾಗಿ ತೋರುವ ಕಥೆಯೇ ಗೌಜಿಗಮ್ಮತ್ ಎಂದು ಹೇಳಿದರು. ಇಂಥ ಚಿತ್ರದ ಬಗ್ಗೆ ಮಾತಾಡಿದಾಗ ನನಗೆ ಪೋಡಿಗೆ ಎಂತ ಚಿತ್ರಣ ಮಾತಾಡ್ಕೊಂಡು ನನ್ನ ಹೊಸ ಚಿತ್ರ ಬಂದಾಗ ಆ ಚಿತ್ರದ ಬಗ್ಗೆ ಎಂಚ ಹಾಪುಡಿಗೆ ಎಂಚ ಹೋಗ್ಬಿಡಿಗೆ ಹೃದಯ ಪೋಡಿಗೆ ಅಂತಂದೆ ಹೇಗೆ ನಿಮಗೆ ವಿಮರ್ಶೆ ಏನು ಮಲ್ಪುಡಿಗೆ ನಾವು ಜನಪುಲ್ಲ ವಿಮರ್ಶೆ ಎಂಚ ಮಲ್ಪುಡಿಗೆ ತೋರ್ಲಿಂದ ಬಂಡ ನಮ್ಮಲ್ಲ ಅಬ್ಬಬ್ಬ ನಕ್ಕದ ಕುಲ್ಲುಗಾಲ ಅಪ್ಪಡು ಅವೇ ಆತು ಬಂಡೇ ನಮ್ಮನೆ ಕುಲ್ಲಿ ಲೆಕ್ಕ ಅಂಚಾದ ಈ ಚಿತ್ರ ಅಂಚ ಅವರ ಸಾಧ್ಯತೆ ಇದೆ. ಯಾಕೆ ಭಾರಿ ಪುರ್ಲುದ ಒಂದು ಗಂಟೆ ಸ್ಕ್ರಿಪ್ಟ್ ಮತ್ತೊಂದು ಬೈದಿರಿ ಐಕ್ ಬೋಡ್ತಿನ ಪಾತ್ರ ಮಾಡ್ಕೊಡ್ತಿನ ಕಲಾವಿದರೆಲ್ಲ ಲೆಪಡಾದ ಇಂಗ್ಲೇ ಪಾತ್ರಗಳು ಮಾತ್ರ ಕೊಡ್ತೇವೆ. ನಾನು ಇಂಗ್ಲೆಗೆ ಎಲ್ಲ ಎದುರು ಗೊತ್ತಿಕೊಂಡು ದೇವದಾಸ್ ಕಾಪಿಕಾಡ್ ಆ ಮಾತಾ ಪಂಡದ ಹಾಡು ಅಣ್ಣ ಇಂಗ್ಲೆಗೆ ಮತ್ತೆ ಈ ಪಾತ್ರ ಕ್ಲಾಶ್ ಓಡೆ ಮುಟ್ಟ ಬಂಡ ಎಂಗ್ಳು ನಾಟ ಪಡಿಸಬೇಕ ಈ ನಮ್ಮನೆ ಕ್ಲಾಶ್ ಆದ ಬಂದು ಈ ಚಿತ್ರಗಳು ಎಂಗ್ಳು ಭಾರಿ ಕ್ಲಾಶ್ ಉಳ್ಳ ಒಂಜಿ ಅಂಡ ಪಕ್ಕ ಏತು ದೂರಪ್ಪ ಆತೆ ಮುಟ್ಟ ಅವನ ಈ ಸಂಬಂಧ ನೆಟ್ಟೊಂದು ಕ್ಲಿಯರ್ ಒಳಚಿನ ಈ ಚಿತ್ರಗಳು ಹೈನಿಕ್ಲೆ ತೋಲಿ ಉಡೊಂದು ಎಂಚಿನ ಅದಕ್ಕೆ ಎನ್ನೊಟ್ಟಿಗೆ ಪಾತ್ರ ಬಂದಿನ ಪೊಣ್ಣುಲು ಎತ್ತೋ ಪೊಣ್ಣುಲು ಪುರ ಪಾತ್ರ ಬಂದಿದೆ ಹೀರೋಯಿನ್ ಆದ ಅತ್ತನಾಟ ಎಲ್ಲ ಮಿಸಸ್ ಆದ ನಿಗದಿ ಆದ ಇತರ ಪಾತ್ರ ಬಂದಿದೆ. ಅಂದ್ರೆ ಈ ಪೊಣ್ಣು ನಿಜವಾದ ಹೀರೋಯಿನ್ ಹೊಸತ್ತು ಆಟ ಎಂಕ್ ಅಲ್ಲಿ ಭಯಂಕರ ವಿರೋಧಿ ಈ ಪಾತ್ರಗಳು ಆಟ ಈತ್ ನೇಟ ಒಂಜಿ ತಿಂಗಳು ತಿರುತ್ತೀಜಲ್ಲ ಎಂಕ್ ಭಾರಿ ವಿಶೇಷ ಆದ ಪ್ರತಿ ಒಂದು ಆರ್ಟಿಸ್ಟ್ನಾಗಲೆಲ್ಲ ಮೋಡ ತೂನಗದಾದ ಒಂದು ವ್ಯಂಗ್ಯ ಚಿತ್ರ ತೂಯ್ಲೆಕ್ಕ ತೆಲಿಪು ನೇಚ್ ಮೊಲ್ಲ ಸೀರಿಯಸ್ ಪಾತ್ರ ಎತ್ತೊಂಡು ಐದು ಪೊರ್ಲುಡು ಬಂದಲ್ಲ ಖುಷಿ ಆಗುತ್ತೆ. ರ್ಯಾಗಿನ್ಗೇಂಡ ನಾನು ಈತನೇಟ ಆ ವಿಷಯ ಎರಡಲ್ಲ ಬಂದಿಸಿ ರ್ಯಾಗಿನ್ಗೇನು ಒಂದು ಪಾತ್ರದ ಮಲ್ಪುಡಂಚಿನ ಮೊತ್ತ ಕಲಾವಿದರು ಬಂದಾಗ ನಮ್ಮ ತೆಲ್ಪಣ್ಣಲ್ಲ ಅಕ್ಲೆ ತಪ್ಪುಂಡ ಬಟ್ ಅಕ್ಲ ಪಾತ್ರ ಕೊಡ್ದಾಗ ಕೋಪೇರ ಅಣ್ಣ ಈ ಪೊಣ್ಣು ಭಾರಿ ಪೊರ್ಲುಡು ಪಾತ್ರ ಬಂದ ಅಂಚನೆ ಡೈರೆಕ್ಟ್ರ್ ಎಂಗ್ಲ ಪೊರ್ಲುಡು ಬೆಪ್ಪಾದೆ ಆ ಪಾತ್ರ ಹೆಚ್ಚ ಸ್ಕ್ರಿಪ್ಟ್ ಬರೀತೀನಿ ಹಾಗೆ ಕ್ಲೀನ್ ಸಂದೀಪ್ ಗೊತ್ತೇ ಉಂಟು ಅವು ಈ ಪಾತ್ರ ಇಂಚಿನಲ್ಲಿ ಬಂದ ಮಾತ್ರ ಅವು ಖಂಡಿತ ಪರಿಪೂರ್ಣ ಅಂತ ಕೊಡ್ತೀರಿ. ಏಕೆ ಜೀವ ಬಿಟ್ಟು ಪ್ರಯತ್ನ ಬಂದ ಸಮಯಕ್ಕೂ ತಕ್ಕ ಯಾನು ಮಾತ್ರ ಅಂತ ಪ್ರತಿಯೊಂದು ಕಲಾವಿದರೆಲ್ಲ ಬರ್ತದೆ ಪೊರ್ಲುಡು ಈ ಚಿತ್ರೀಕರಣ ಬಂದ ಐಕ್ ತಕ್ಕ ನೆಟ್ಟು ಸಾಂಗ್ ಎಲ್ಲ
ಒಂಜಿ ಎಂಗಲನೆ ಬಾಲೆ ದೇವದಾಸ್ ಕಾಪಿಕಾಡ್ ಬಗ್ಗೆ ಅರ್ಜುನ್ ಕಾಪಿಕಾಡ್ ಬಂತೇರಿ ಅಂತಿನೇ ಭೋಜರಾಜ್ ಓಮಂಜೂರ್ಲ ನೆಟ್ಟು ಪದ್ಯ ಬಂತೇರಿ ಅಂಚೆ ಆ ಪದ್ಯಕ್ಕೆ ಏನೇನಿಲ್ಲ ಖುಷಿ ಆಗ್ತದೆ ಬಂದ ನಮ್ಮ ಚಿತ್ರೋಟ ಅಕ್ಲಿಜೇರಿ ಅಕ್ಲ ಸ್ವರ ಕೇಳೊಂದೇವು ಅಂಚೆ ನಮ್ಮ ಒಟ್ಟು ಹುಲಿಯರು ಪಡ್ಕೊಂಡ ನಮ್ಮ ಖುಷಿ. ಗೌಜಿ ಗಮ್ಮತ್ ಸಿನಿಮಾಗೆ ಒಂದೇ ಹಂತದಲ್ಲಿ 19 ದಿನಗಳ ಕಾಲ ಚಿತ್ರೀಕರಣ ನಡೆದಿತ್ತು. ಸಿನಿಮಾಕ್ಕೆ ಯುಎ ಸರ್ಟಿಫಿಕೇಟ್ ದೊರೆತಿದೆ. ಗೌಜಿ ಗಮ್ಮತ್ ಸಿನಿಮಾ ಹಾಸ್ಯ ಮನೋರಂಜನೆಯ ಚಿತ್ರ. ಈಗಿನ ಪೀಳಿಗೆ ಇಷ್ಟಪಡುವ ಕಥೆಯನ್ನ ಇಲ್ಲಿ ಹಾಸ್ಯಭರಿತವಾಗಿ ನಿರ್ದೇಶಕರು ಹೆಣೆದಿದ್ದಾರೆ. ಸಮಾಜಕ್ಕೆ ಉತ್ತಮ ಸಂದೇಶವೂ ಈ ಸಿನಿಮಾದಲ್ಲಿದೆ ಎನ್ನುತ್ತಾರೆ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾದ ಮೋಹನ್ ಭಟ್ಕಳ್ ಅವರು. ಸಂಬಂಧಪಟ್ಟ ಒಂದು ಕಾಮಿಡಿ ಆಗಲಿ ಸೆಂಟಿಮೆಂಟ್ ಆಗಲಿ ಅದು ತುಂಬ ಇಷ್ಟ ಆಯಿತು. ಅದನ್ನ ಇಲ್ಲೇ ಮಾಡೋಣ ಅಂತ ಹೇಳಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದ ನಂತರ ಫೈನಲಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಮ್ಮ ಎಲ್ಲ ಕಲಾವಿದರು ಸರ್, ಅರವಿಂದ್ ಬೋಳರ್ ಸರ್, ನಮ್ಮ ಕಾಪಿಕಾಡ್ ಸರು, ಅದರಿಂದ ನವೀನ್ ಸರು, ಪ್ರಸನ್ನ ಶೆಟ್ಟಿ ಸರು, ಆಮೇಲೆ ನಮ್ಮ ಪ್ರಭಾಕರ್ ಅಣ್ಣವರು, ಅಮ್ಮವರು ಎಲ್ಲರೂ ನಮ್ಗೆ ಸಹಕಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಅರ್ಜುನ್ ಸರು ನಾವು ಒಂದೇ ಕೇಳಿದ ತಕ್ಷಣವೇ ನಮಗೊಂದು ಹಾಡು ಕೊಟ್ಟಿದ್ದಾರೆ. ಅವ್ರನ್ನ ತುಂಬ ಇಲ್ಲಿದ್ದಾನೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಭೋಜರಾಜ್ ಸರ್ ಅವರು ನಮ್ಗೆ ಕಾರಣಾಂತರ ಅವ್ರು ಡೇಟ್ ಮಿಸ್ ಆಗಿ ಸಿನಿಮಾದಲ್ಲಿ ಇಲ್ಲ, ನೆಕ್ಸ್ಟ್ ಮಾಡಿದ್ರೆ ನಾವು ಸಿನಿಮಾ ಮಾಡ್ತೀವಿ ನೆಕ್ಸ್ಟ್ ಕಂಟಿನ್ಯೂ. ಅವ್ರು ನಮ್ಮಲ್ಲಿ ಇರ್ತಾರೆ, ಒಂದು ಸಾಂಗ್ ನಮಗೆ ಹಾಡಿದ್ದಾರೆ. ಅವರು ಕೂಡ ಇಲ್ಲಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಅವ್ರು ಕೊಟ್ಟಿರಲಿಲ್ಲ. ಈ ಸಿನಿಮಾ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಬಂದಿದ್ದೀವಿ, ನಾವು ಮನಸ್ಫೂರ್ತಿ ಸಿನಿಮಾ ಮಾಡಿದ್ದೀವಿ. ನಮ್ಮೆಲ್ಲ ಮಾಧ್ಯಮ ಮಿತ್ರರು ಸಹಕಾರ ಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡಿದ್ಮೇಲೆ ಎಲ್ಲ ಫೈನಲಿ ಬರೋದಕ್ಕೆ ಮಾಧ್ಯಮ ಮಿತ್ರರು ಜನಕ್ಕೆ ತಲುಪಿಸ್ಕೊಂತವ್ರೆ ನಿಮ್ಮ ಸಹಕಾರ ಬೇಕು. ನೀವೆಲ್ಲ ನಿಮ್ಗೊಂದು ಒಳ್ಳೆ ಸಿನಿಮಾ ಖಂಡಿತ ಒಂದು ಈ ಮಟ್ಟಿಗೆ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಇಲ್ಲಿ ಇನ್ನೂ ಕೂಡ ಒಂದೆರಡು ಸಿನಿಮಾ ಮಾಡಬೇಕಂತ ನಮಗೊಂದು ಆಸೆ ಇದೆ. ಕನ್ನಡದಲ್ಲಿ ಇದೊಂದು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಈಗ. ತದಬಳಿಕ ನಿರ್ಮಾಪಕರಾದ ವಿನಾಯಕ ತೀರ್ಥಹಳ್ಳಿಯವರು ಮಾತನಾಡಿ, ಗೌಜಿ ಗಮ್ಮತ್ ಹೆಸರು ಸೂಚಿಸುವಂತೆ ಇದು ಹಾಸ್ಯ ಪ್ರಧಾನ ಸಿನಿಮಾ. ಪ್ರೇಕ್ಷಕರ ನಾಡಿಮಿಡಿತವನ್ನ ಅರಿತು ನಿರ್ದೇಶಕ ಮಣಿ ಎಜೆ ಕಾರ್ತಿಕೇಯನ್ ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಚಿತ್ರಕಥೆ ಸಂಭಾಷಣೆಯನ್ನ ಸಂದೀಪ್ ಬೆದ್ರ ಬರೆದಿದ್ದಾರೆ. ತಾರಾ ಬಳಗದಲ್ಲಿ ಖ್ಯಾತ ನಾಮ ಕಲಾವಿದರಿದ್ದಾರೆ. ಮುಖ್ಯವಾಗಿ ತೆಲುಗಿದ ಬುಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಕುಸಲ್ ದರಸಿ ನವೀನ್ ಟಿ ಪಡೀಲ್, ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳರ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ನಾಯಕ ನಟನಾಗಿ ಕರ್ಣ ಉದ್ಯಾವರ್, ನಾಯಕಿಯಾಗಿ ಸ್ವಾತಿ ಪ್ರಕಾಶ್ ಶೆಟ್ಟಿ ಅಭಿನಯಿಸಿದ್ದಾರೆ. ಸಂಸ್ಥೆ ನಮ್ಮದೇ ಒಂದು ಓನ್ ಬ್ಯಾನರ್ ಮಾಡಬೇಕು, ನಮ್ಮ ಸಿನಿಮಾ ಮಾಡಬೇಕು ಅನ್ನೋ ತುಂಬ ಕನಸಾಗಿತ್ತು. ಅದರಲ್ಲೂ ನಮ್ಮದು ತುಳುನಾಡಲ್ಲಿ ಫಸ್ಟು ನಮ್ಮ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮದು ಬಹುದಿನಗಳ ಕನಸಾಗಿತ್ತು. ಇದು ತುಂಬ ವರ್ಷಗಳಿಂದ ನಾವು ಎಲ್ಲಿ ಸೇರಿದಾಗಲೂ ನಮ್ಮ ಟೀಮು ನಾವು ಪ್ರೊಡ್ಯೂಸರು, ಇವರು ಡೈರೆಕ್ಟ್ರು, ಇವರು ಹೀರೋ ಅನ್ನೋದಕ್ಕಿಂತ ಮುಖ್ಯವಾಗಿ ಮೊದಲನೇದಾಗಿ ನಾವೆಲ್ಲ ಸ್ನೇಹಿತರು. ಯಾವಾಗ ಸೇರಿದಾಗಲೂ ನಾವೊಂದು ನಮ್ಮ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಬೇಕು, ನಾವು ಅದಕ್ಕೊಂದು ಕಾಲ ಕೂಡ ಬಂದಿರಲಿಲ್ಲ. ನಾವು ತುಂಬ ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ವಿ ಯಾವ ಥರ ಒಂದು ಸಿನಿಮಾ ಮಾಡ್ಬೋದು, ಏನು ಮಾಡ್ಬೋದು ಅಂತ ಅಂದಾಗ. ಸೊ ಆವಾಗ ನಾವೆಲ್ಲ ಸೇರಿ ಎಲ್ಲ ಮಾತಾಡಿದಾಗ ನಾವು ಮಣಿಯವರು ಡೈರೆಕ್ಷನ್ ಮಾಡಲಿ, ಸಂದೀಪ್ ಅವರು ಈ ಸಿನಿಮಾಗೆ ಚಿತ್ರಕಥೆ ಸಂಭಾಷಣೆ ಬರೀತಾರೆ ಅಂತ ಆಯಿತು. ಅದಕ್ಕೆ ನಮಗೆ ಸೂಕ್ತವಾದಂಥ ಸಹಕಾರಿಗಳು ಸಿಗ್ತಾ ಹೋಯಿತು. ಇಲ್ಲಿ ನಾವು ಫಸ್ಟ್ ಏನು ಅಂದ್ಕೊಂಡ್ವಿ ಅಂತಂದರೆ ನಾವು ಸಿನಿಮಾ ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ತುಂಬ ಕಷ್ಟ ಆಗ್ಬೋದೇನೋ ಅಂತ ಅನ್ನಿಸ್ತು. ಬಟ್ ನಮ್ಮ ತುಳುನಾಡಿನ ಜನತೆ ಆಗಿರ್ಬೋದು, ಎಲ್ಲ ಸ್ನೇಹಿತರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಾವು ಏನೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲೋ ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು ನೋಡ್ದೇನೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವದಾಸ್ ಕಾಪಿಕಾಡ್ ಸರ್ ಆಗಿರ್ಬೋದು, ನವೀನ್ ಟಿ ಪಡೀಲ್ ಸರ್ ಆಗಿರ್ಬೋದು, ಅರವಿಂದ್ ಬೋಳಾರ್ ಸರ್ ಆಗಿರ್ಬೋದು, ನಮ್ಮ ಸಿನಿಮಾದಲ್ಲಿ ಅವರೊಂದು ಪಾತ್ರ ನಿರ್ವಹಣೆ ಮಾಡಿರೋದೇ ನಾವು ಅವರ ಆಶೀರ್ವಾದ ಅಂತ ಅಂದ್ಕೊತೀವಿ. ತುಂಬ ಖುಷಿ ಇದೆ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಮಣಿಕಾಂತ್ ಕಿಯನ್, ಜಯಶೀಲಾ ಮರೋಡಿ, ನಿರ್ಮಾಪಕರಾದ ವಿನಾಯಕ ತೀರ್ಥಹಳ್ಳಿ, ಮೋಹನ್ ಭಟ್ಕಳ್, ನಾಯಕಿ ಸ್ವಾತಿ ಪ್ರಕಾಶ್ ಶೆಟ್ಟಿ, ಖ್ಯಾತ ರಂಗಭೂಮಿ ಕಲಾವಿದರಾದ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್ ಮತ್ತಿತರರು ಉಪಸ್ಥಿತರಿದ್ದರು. అది మీకు చీతి కెమెరా చీతి టీవీ ఉండి కదా నైట్ తోలే లక్కది నేర్ని రప్ప కొత్తాపును అవ్వాల 1 ವರ್ಷ ఓ దేవైతే చీసి కెమెరా ఇజ్జా అవే నార్మల్ యాన్ కొర్పున కాస్త 25 కట్టు చీసి కెమెరా అండా దాదా పన్ ఎంకైటొంజి 20% కమిషన్ తిక్కోడి ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.